ರಾಮಮಂದಿರ ನಿಧಿ ಸಂಗ್ರಹಣದಲ್ಲಿ ಇದುವರೆಗೆ 1,000 ಕೋಟಿ ರೂಪಾಯಿ ಸಂಗ್ರಹವಾಗಿದೆ ಎಂದು ಪೇಜಾವರ ಶ್ರೀ ಹೇಳಿದ್ದಾರೆ. ಉಡುಪಿಯಲ್ಲಿ ಮಾತನಾಡಿದ ಅವರು, ರಾಜಕೀಯ ರಹಿತವಾದ ಧರ್ಮ ಕಾರ್ಯ, ಸರ್ವೋಚ್ಚ ನ್ಯಾಯಾಲಯದ ಆದೇಶ ಪಾಲಿಸುವ ಎಲ್ಲರೂ ಈ ಧರ್ಮ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ಈಗಾಗಲೇ ಕೇರಳ, ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ಸಂಚರಿಸಿ ರಾಮಮಂದಿರ ನಿರ್ಮಾಣ ನಿಧಿ ಸಂಗ್ರಹಿಸಿದ್ದಾರೆ. ಆಂಧ್ರಪ್ರದೇಶದಲ್ಲಿ ಹಿಂದೂ ದೇವಾಲಯಗಳ ಮೇಲೆ ದೌರ್ಜನ್ಯ ವಿಚಾರವಾಗಿಯೂ ಮಾತನಾಡಿದ್ದಾರೆ. ಯಾವುದೋ ಒಂದು ಈಗ ನಾವು ಕ್ರಾಂತಿಯಿಂದಾಗಿ ಆದದ್ದು ಯಾವುದೋ ಒಂದು ಮತದವರು ವಿಜಯ ಸಾಧಿಸಿಕೊಂಡು ಮಾಡಿದ್ದು ಅಂತ ಅದರದ್ದು ಬೇರೆ. ಇದು ಹಾಗಲ್ಲ. ಇದು ನೇರವಾಗಿ ಸರ್ವೋಚ್ಚ ನ್ಯಾಯಾಲಯ ಹೌದು, ಇದು ರಾಮ ಜನ್ಮಭೂಮಿ ಹೌದು, ಇಲ್ಲಿ ಮಂದಿರ ನಿರ್ಮಾಣ ಮಾಡಿ ಅಂತ ಹೇಳಿಕೊಂಡು ಆದೇಶ ಕೊಟ್ಟದರಿಂದಾಗಿ ಇದು ಪಕ್ಷಾತೀತವಾಗಿ ಮತಾತೀತವಾಗಿ ಭಾರತೀಯರು ಅಂತ ಯಾರಿದ್ದಾರೆ, ಸಂಸ್ಕೃತಿಯನ್ನು ಗೌರವಿಸೋರು ಅಂತ ಯಾರಿದ್ದಾರೆ, ಭಾರತವನ್ನು ಗೌರವಿಸೋರು ಅಂತ ಯಾರಿದ್ದಾರೆ, ಸಂವಿಧಾನವನ್ನು ಗೌರವಿಸೋರು ಅಂತ ಯಾರಿದ್ದಾರೆ, ಅವರೆಲ್ಲರೂ ಕೂಡ ಸೇರಿ ಮಾಡಬೇಕಾಗಿರ್ತಕ್ಕಂಥ ಕೆಲಸ. ಭೂಮಿಯ ದೇಣಿಗೆ ಸಂಗ್ರಹಣೆ ನಿನ್ನೆಯ ದಿವಸಕ್ಕೆ 950 ಕೋಟಿ ಮೀರಿ ಹೋಗಿದೆ. ಪ್ರಾಯಶಃ ಇವತ್ತಿನಷ್ಟೊತ್ತಿಗೆ ಅದು 1000ವನ್ನು ಮೀರಬಹುದು ಅನ್ನತಕ್ಕಂತಹ ಮಾಹಿತಿ ಬಂದಿದೆ. ಪ್ರತಿಕ್ರಿಯೆ ಬಹಳ ಉತ್ತಮವಾಗಿರ್ತದೆ. ಹೀಗಿದೆ ಏನು ಈ ಅಭಿಯಾನ ಅಂತ ಇಟ್ಕೊಂಡಿರುವಂಥದ್ದು 27ರವರೆಗೆ. ಇದು 27 ಈಗ 7ರಲ್ಲೇ ಇದೆ, ಇನ್ನೂ 20 ದಿವಸದಲ್ಲಿ ಬಾಕಿ ಇದೆ. ಮತ್ತು ಇನ್ನೂ ಕೊಡಬೇಕು ಅಂತಿದ್ದವರಿಗೆ ಅಲ್ಲಿ ಬ್ಯಾಂಕ್ ಅಕೌಂಟ್ ಇದೆ, ಅದಕ್ಕೆ ನೇರವಾಗಿ ಕೂಡ ಹಾಕೋರು ಹಾಕಲಿಕ್ಕೆ ಅವಕಾಶ. ಇಷ್ಟು ಈ ಯಾವ್ಯಾವ ಕೆಲಸ ಆಗಬೇಕು ಅಂತ ಇವಾಗ ಮಾಡಿ ಆಗಿದೆ. ಇನ್ನೂ ಅಧಿಕ ಬಂತು ಅಂತ ಹೇಳಿದರೆ ಅದನ್ನು ಹೇಗೆ ವಿನಿಯೋಗ ಮಾಡಬೇಕು ಅಂತ ನಾನು ಒಬ್ಬ ಹೇಳಿಕ್ಕೆ ಬರೋದಿಲ್ಲ. ಎಲ್ಲರೂ ಕೂಡ ಕಲಿತು ವಿಚಾರ ಮಾಡಿಕೊಂಡು ಅದನ್ನು ಹೇಗೆ ವಿನಿಯೋಗ ಮಾಡಬಹುದು ಅಂತ ವಿಚಾರ ಮಾಡಿ. ಯಾಕೆ ನಮ್ಮದು ಕೇವಲ ಮಂದಿರ ಕಟ್ಟುವುದು ಮಾತ್ರ ಗುರಿ ಅಲ್ಲ, ರಾಮ ರಾಜ್ಯ ಕಟ್ಟುವ ಗುರಿ ಇದೆ. ಹಾಗಾಗಿ ಯಾವಾಗ ಮಂದಿರ ನಿರ್ಮಾಣ ಮುಗಿದೋಯ್ತು, ಎಲ್ಲಿ ಪೂಜೆ ಪುರಸ್ಕಾರ ನಡೀತಾ ಇದ್ದಾವೆ ಇವೆಲ್ಲ ಸರಿ, ಎಲ್ಲಿ ಇನ್ನೂ ನಡೀತಾ ಇಲ್ಲ ಆಳ್ಬೇಕು ಉಂಟು ಅಂತ ಹೇಳಿಕೊಂಡು ಸುದ್ದಿಗಳು ಬರ್ತಾ ಉಂಟು. ಅವ್ರಿಗೆಲ್ಲ ಅದರದ್ದೊಂದು ಗುರುತು ಮಾಡಿ